ಏನು ಮಾಡ್ತಾರೆ ಈ BJP ಸರ್ಕಾರ? ಮುತಾಲಿಕರು ಇಲ್ಲಿಗೆ ಬರ್ತಾ ಇದ್ದಾರೆ. ಒಂದು ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆ ಆಗಿದೆ, ಅವ್ರಿಗೆ ಒಂದು ಸಾಂತ್ವನ ಹೇಳ್ಬೇಕಾ ಮನೆಯವರಿಗೆ ಅಂತ ಬಂದರೆ ದಕ್ಷಿಣ ಕನ್ನಡದ ಗಡಿಭಾಗದಲ್ಲಿ ಅವರನ್ನೇ ಅರೆಸ್ಟ್ ಮಾಡ್ತಾರೆ. ಏನು ದ್ರೋಹ ಮಾಡಿದ್ರು ಸ್ವಾಮಿ? ಏನು ದ್ರೋಹ ಮಾಡಿದ್ರು ಅವರು? ಅವ್ರು ಎಲ್ಲಿ ಬದುಕಬೇಕು? ಅಫ್ಘಾನಿಸ್ತಾನಕ್ಕೆ ಹೋಗ್ಬೇಕು, ಇನ್ನು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಅವರು ಎಲ್ಲಿಗೆ ಹೋಗ್ಬೇಕು? ಅವರೊಬ್ಬ ಹಿಂದೂ ನಾಯಕ ಅಲ್ವ? ಅವರು ಯಾಕೆ ಬಂಧನ ಮಾಡಬೇಕು? ಬೆಂಕಿ ಹಚ್ಚುವುದೇ ಈ ರಾಜಕೀಯದ ಒಂದು ದೊಡ್ಡ ಅಸ್ತ್ರ ಆಗಿದೆ. ಇವರಿಗೆಲ್ಲ ಏನು ತಾಕತ್ತಿಲ್ಲ, ಇವರೆಲ್ಲ ಬಟ್ಟೆ ಅಸ್ತ್ರಗಳು. ಇವರೆಲ್ಲ ಈಗೇನು BJPಯಲ್ಲಿ ಆಡಳಿತಕ್ಕೆ ಹೊರಟವರು ಇದ್ದಾರಲ್ಲ, ಎಲ್ಲ ಬಟ್ಟೆ ಅಸ್ತ್ರಗಳು. ಇವರು ಬಟ್ಟೆ ಅಸ್ತ್ರಗಳು, ಬರೇ ದುಡ್ಡು, ಕಮಿಷನ್ ದಂಧೆ. ನಿನ್ನೆ ಇಲ್ಲೇ ಊರಿನ ಜನಗಳು ಹೇಳಿದ್ರು, ಒಂದು ವ್ಯಾಪಾರಕ್ಕೆ ಪ್ರಾರಂಭ ಮಾಡಿ ಮನೆ ಬಡತನದಲ್ಲಿ ಸಾಯ್ತಾ ಇದ್ದಾರೆ ಅವರು. 1 ಕೋಟಿ ಪರಿಹಾರಧನ ಕೊಡಬೇಕು ಅಂತ ಕೇಳಿದರೆ ನಿನ್ನೆ ಎಷ್ಟು? 25 ಲಕ್ಷದೊಂದು ಚೆಕ್ಕು, ಪಾರ್ಟಿಯಿಂದ 25, 50. ಏನು ಇವತ್ತು ಅವ್ರ ಮೇಲೆ ಆರೋಪ ಇದೆ, ಜನಗಳು ಮಾಡ್ತಾ ಇದ್ದಾರೆ 40%, 60%. ಹಾಗೆ 1 ಕೋಟಿಯಲ್ಲಿ 50% ನುಂಗಿದ್ದಾರೆ ಅಂತ ಕಾಣ್ತದೆ. ಅಂಥ ಪಾಪಿಗಳಿವರು. ನಾನು ಹೇಳೋದು, ಸಮಾಜವನ್ನು ಸಾಕಬೇಕು, ಧರ್ಮ ಉಳಿಬೇಕು. ಹೇಗೆ ಉಳಿಬೇಕು? ನಿಮಗೆ ಯಾಕೆ ಅಧಿಕಾರ ಕೊಟ್ಟದ್ದು? ಯಾಕೆ ಅಧಿಕಾರ ಕೊಟ್ಟದ್ದು ಸ್ವಾಮಿ? ನಿಮಗೆ ಧರ್ಮದ ರಕ್ಷಣೆಗೋಸ್ಕರ ಓಟ್ ಕೊಟ್ಟದ್ದು. ನಿಮಗೆ ಎಲ್ಲಿದೆ ನಿಮ್ಮ ಧರ್ಮ? ಎಲ್ಲಿದೆ ಧರ್ಮ ಹೇಳಿ? ಉತ್ತರ ಕೊಡಿ ನಮಗೆ. ನಿಮಗೆ ಮೊನ್ನೆ ನಿಮ್ಮ ಗಾಡಿ ಪಂಚರ್ ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಿದ್ದು. ನಿಮಗೆಲ್ಲ ಗಾಡಿ ಪಂಚರ್ ಮಾಡಿ ನಿಮ್ಮೆಲ್ಲ ತಲೆ ಹೊಡಿಬೇಕಿತ್ತು. ಸಮಾಜ, ಇದೇ ಹಿಂದೂ ಸಮಾಜ ಮನೆ ಮನೆ ಹೋಗಿ ಭಿಕ್ಷೆ ಗೀಕ್ಷೆ ಎತ್ತಿ ನಿಮ್ಮನ್ನು ಪಾರ್ಟಿ ಅಂತ ಬೆಳೆಸಿದಾರಲ್ಲ. ದೇಶ ಕಟ್ಟುವಂಥ ಪಾರ್ಟಿ, ಧರ್ಮ ಕಟ್ಟುವಂಥ ಪಾರ್ಟಿ, ಭಾರತವನ್ನು ವಿಶ್ವವನ್ನಾಗಿ ಗುರುವನ್ನಾಗಿ ಮಾಡಿಸುವಂಥ ಪಾರ್ಟಿ ಅಂತ ಹೇಳಿ ನಿಮಗೆ ಓಟ್ ಕೊಟ್ಟಿದ್ದಾರಲ್ಲ ಸ್ವಾಮಿ. ನಿಮಗೆ ಯಾಕೆ ಕೊಟ್ಟದ್ದು? ನಿಮಗೆ ಯಾಕೆ ಕೊಟ್ಟದ್ದು? ಯಾಕೆ ಕೊಟ್ಟದ್ದು ಸ್ವಾಮಿ ನಿಮಗೆ? ನಿನ್ನೊಬ್ಬ ಪಾರ್ಲಿಮೆಂಟ್ ಸದಸ್ಯ ಎಲ್ಲ ಹೇಳ್ತಾನೆ, ಅವನು ಯಾರು? ತೇಜಸ್ವಿ ಸೂರ್ಯ ಅಂತೇಳಿ. ಅವಿವೇಕಿ ಅವನೊಬ್ಬ ದೊಡ್ಡ. ಅವನಿಗೆ ತಲೆ ಸಮಯ ಇದೆ. ಅವನು ಏನು ಕೊಡ್ತಾನೆ? ಜನಸಾಮಾನ್ಯರಿಗೆ ರಕ್ಷಣೆ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಸ್ವಾಮಿ ಮನೆಗೆ ಹೋಗಿ ನೀವು ರಾಜೀನಾಮೆ ಕೊಟ್ಟು ಯಾಕೆ ಜನಗಳಿಂದ ಓಟ್ ತಗೊಂಡು ನಿಮಗೆ ಜನಗಳಿಗೆ ರಕ್ಷಣೆ ತಗೊಳ್ಳಿಕ್ಕಾದ್ರೆ ಮನೆಗೆ ಹೋಗಿ ನೀವು ಪ್ರಶ್ನೆ ಮಾಡ್ತೀರಲ್ಲ. ಟಿವಿ ಮುಂದೆ ಏನು ತೀಟೆ ಇದೆ ಅಂತೇಳಿ, ಮೈಕೈ ಇದೆ ಅಂತೇಳಿ ಟಿವಿ ಎದುರುಗಡೆ ಮಾತಾಡೋದಲ್ಲ. ಯಾರು ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡೋದು? ಯಾಕೆ ಅವನು ಯಾಕೆ ಬರುದು ಇಲ್ಲಿಗೆ? ಕಳ್ಳ ಅವನು ಯಾಕೆ ಬರ್ಬೇಕು ಇಲ್ಲಿಗೆ? ರಕ್ಷಣೆ ಕೊಡ್ಲಿಕ್ಕೆ ಆಗೋದವನು ಯಾಕೆ ಬರ್ಬೇಕು ಸ್ವಾಮಿ?